ओम नमो भगवते वासुदेवाय। ओम नमो भगवते वासुदेवाय। वासुदेवाय। ओम नमो भगवते वासुदेवाय। ओम नमो भगवते वासुदेवाय। ओम नमो भगवते वासुदेवाय। नारायणं नमस्कृत्य नरं चैव नरोत्तमं देवीं सरस्वतीं व्यासं जयेषु भद्रेषु भागवत सेवया भगवती उत्तम श्लोके भगवती नैष्टिकी। ಶ್ರೀಮದ್ ಭಾಗವತ ಮೂರನೇ ಸ್ಕಂದ 20ನೇ ಅಧ್ಯಾಯ ಶ್ಲೋಕ 19. ವಿಸರ್ಜಾತ್ಮನಃ ಕಾಯಂ ಅಭಿನಂದಂ ಸ್ತಮೋಮಯಂ ಜಗೃಹರ್ ಯಕ್ಷ ರಕ್ಷಾಂಸಿ ರಾತ್ರಿಂ ಕ್ಷುತ್ೃತ್ ಸಮುದ್ಭವಾಂ. ವಿಸರ್ಜ ಎಸೆದನು, ಆತ್ಮನಃ ತನ್ನದೇ, ಕಾಯಂ ಶರೀರವನ್ನು, ನ ಇಲ್ಲ, ಅಭಿನಂದನ್ ಸಂತೋಷ ಹೊಂದಿದನು, ತಮಃಮಯಂ ಅಜ್ಞಾನದಿಂದ ತಯಾರಾದ, ಜಗೃಹು ಸ್ವಾಧೀನಕ್ಕೆ ತೆಗೆದುಕೊಂಡರು, ಯಕ್ಷ ರಕ್ಷಾಂಸಿ ಯಕ್ಷರು ಮತ್ತು ರಾಕ್ಷಸರು, ರಾತ್ರಿಂ ರಾತ್ರಿ, ಹಸಿವು, ತೃಟ್ ಬಾಯರಿಕೆ, ಸಮುದ್ಭವಂ ಮೂಲ ಕಾರಣವು. ಅನುವಾದ: ಬ್ರಹ್ಮನು ಜುಗುಪ್ಸೆಯಿಂದ ಅಜ್ಞಾನ ಶರೀರವನ್ನು ಬಿಸಾಡಿದನು. ಆ ಶರೀರವು ನಿಶಯ ರೂಪದಲ್ಲಿ ಉಳಿದುಕೊಂಡಿತು. ಈ ಅವಕಾಶವನ್ನು ಬಳಸಿಕೊಂಡು ಅದನ್ನು ತಮ್ಮದಾಗಿಸಿಕೊಳ್ಳಲು ಯಕ್ಷರು ಮತ್ತು ರಾಕ್ಷಸರು ಧಾವಿಸಿದರು. ರಾತ್ರಿಯು ಹಸಿವು ಮತ್ತು ಬಾಯಾರಿಕೆಗಳ ಮೂಲವಾಗಿದೆ. ಬ್ರಹ್ಮನು ಜುಗುಪ್ಸೆಯಿಂದ ಅಜ್ಞಾನ ಶರೀರವನ್ನು ಬಿಸಾಡಿದನು. ಆ ಶರೀರವು ನಿಶ್ಚಯ ರೂಪದಲ್ಲಿ ಉಳಿದುಕೊಂಡಿತು. ಅವಕಾಶವನ್ನು ಬಳಸಿಕೊಂಡು ಅದನ್ನು ತಮ್ಮದಾಗಿಸಿಕೊಳ್ಳಲು ಯಕ್ಷರು ಮತ್ತು ರಾಕ್ಷಸರು ಧಾವಿಸಿದರು. ರಾತ್ರಿಯು ಹಸಿವು ಮತ್ತು ಬಾಯಾರಿಕೆಗಳ ಮೂಲವಾಗಿದೆ. 20ನೇ ಶ್ಲೋಕ.
ಕ್ಷುತ್ರಭ್ಯಾಂ ಉಪಸೃಷ್ಟಾಸ್ತೆ ತಂ ಜಗ್ಧುಂ ಅಭಿದುದ್ರುವುಃ ಮಾ ರಕ್ಷತೈನಂ ಜಕ್ಷಧ್ವಂ ಚುಕ್ಷುತ್ರದೂರ್ದಿತಾಃ ಚುಕ್ಷುತ್ರುಡಾರ್ತಿತಾಃ ಕ್ಷುತ್ರುಢ್ಯಾಂ ಮತ್ತು ಬಾಯಾರಿಕೆಯಿಂದ ಉಪಸೃಷ್ಟಾಃ ಅತಿಕ್ರಮಿಸಲ್ಪಟ್ಟ ದೈತ್ಯರು ಯಕ್ಷರು ಮತ್ತು ರಾಕ್ಷಸರು ಬ್ರಹ್ಮದೇವನನ್ನು ಜಗ್ದುಂ ತಿನ್ನಲು ಅಭಿದುದ್ರುವುಃ ಧಾವಿಸಿದರು ಮಾ ಕೂಡದು ರಕ್ಷತ ಉಳಿಸಿ ಏನಂ ಅವನನ್ನು ಜಕ್ಷಧ್ವಂ ತಿನ್ನಿರಿ ಇತಿ ಹೀಗೆ ಊಚುಹು ಹೇಳಿದರು ಕ್ಷುತ್ರುಟ್ ಆರ್ದಿತಾಃ ಹಸಿವು ಮತ್ತು ಬಾಯಾರಿಕೆಗಳಿಂದ ಕಂಗೆಟ್ಟು ಅನುವಾದ ಹಸಿವು ಬಾಯಾರಿಕೆಗಳಿಂದ ಪರವಶರಾದ ಅವರು ಎಲ್ಲ ಕಡೆಗಳಿಂದಲೂ ಬ್ರಹ್ಮನನ್ನು ತಿನ್ನಲು ಓಡಿ ಬಂದರು. ಅವನನ್ನು ಬಿಡಬೇಡಿ, ತಿಂದು ಹಾಕಿ ಎಂದು ಅರಚಿಕೊಂಡರು. ಹಸಿವು ಬಾಯಾರಿಕೆಗಳಿಂದ ಪರವಶರಾದ ಅವರು ಎಲ್ಲ ಕಡೆಗಳಿಂದಲೂ ಬ್ರಹ್ಮನನ್ನು ತಿನ್ನಲು ಓಡಿ ಬಂದರು. ಅವನನ್ನು ಬಿಡಬೇಡಿ, ತಿಂದು ಹಾಕಿ ಅರಚಿಕೊಂಡರು. ಮಾತಾಜಿ ಯಾರು ಓದ್ಬೇಕು? ಮಾತಾಜಿ ಓಕೆ. ಸೀತಾಲಕ್ಷ್ಮಿ ಮಾತಾಜಿ ಓದ್ತೀರಾ? ಓದಿ. ಹರೇ ಕೃಷ್ಣ ಪ್ರಭು. ಎಲ್ಲರಿಗೂ ಹರೇ ಕೃಷ್ಣ. ಭಾವಾರ್ಥ: ಯಕ್ಷರು ಮತ್ತು ರಾಕ್ಷಸರ ಪ್ರತಿನಿಧಿಗಳು ಈಗಲೂ ಜಗತ್ತಿನ ಕೆಲವು ದೇಶಗಳಲ್ಲಿ ಇದ್ದಾರೆ. ಅಂತಹ ಅನಾಗರಿಕ ಜನರು ತಮ್ಮ ಅಜ್ಜಂದಿರನ್ನೇ ಕೊಲ್ಲುವುದರಲ್ಲಿ ಸಂತೋಷ ಪಡುತ್ತಾರೆಂದು, ಅವರ ಶರೀರವನ್ನು ಬೇಯಿಸಿ ಸುಖಭೋಜನವನ್ನು ನಡೆಸುತ್ತಾರೆಂದು ತಿಳಿದು ಬಂದಿದೆ. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು. 21ನೇ ಶ್ಲೋಕ ಓದೋಣ. ದೇವಸ್ಥಾನಾಃ ಸಂವಿಘ್ನೋ ಮಾಂ ಜಕ್ಷತ ರಕ್ಷತ ಅಹೋ ಮೇ ಯಕ್ಷ ರಕ್ಷಾಂಸಿ ಪ್ರಜಾ ಯೂಯಂ ಬಭೂವಿತ. ದೇವಃ ಬ್ರಹ್ಮದೇವನು, ತಾನ್ ಅವರಿಗೆ ಆಹ ಹೇಳಿದನು, ವಿಘ್ನಃ ಆತಂಕಗೊಂಡು, ಮಾ ಕೂಡದು, ಮಾಂ ನನ್ನನ್ನು, ಯಕ್ಷತ ತಿನ್ನುವುದು, ರಕ್ಷತ ರಕ್ಷಿಸಿ, ಅಹೋ ಓಹೋ, ಮೇ ನನ್ನ, ಯಕ್ಷ ರಕ್ಷಾಂಸಿ ಯಕ್ಷರು ಮತ್ತು ರಾಕ್ಷಸರೇ, ಪ್ರಜಾಹ ಮಕ್ಕಳು,
ಯೂಯಂ ನೀವು, ಯೂಯಂ ನೀವು, ಬಭೂವಿಥ ಹುಟ್ಟಿದವರು, ಹುಟ್ಟಿದವರು. ದೇವತೆಗಳ ಮುಖ್ಯನಾದ ಬ್ರಹ್ಮನು ವ್ಯಾಕುಲತೆಯಿಂದ ಅವರನ್ನು ಕೇಳಿಕೊಂಡನು. ನನ್ನನ್ನು ತಿನ್ನಬೇಡಿ, ರಕ್ಷಿಸಿರಿ, ನೀವು ನನ್ನಿಂದ ಜನ್ಮ ಪಡೆದವರು, ನನ್ನ ಮಕ್ಕಳು, ಹಾಗೆಂದೇ ನೀವು ಯಕ್ಷರು ಮತ್ತು ರಾಕ್ಷಸರಾಗಿದ್ದೀರಿ. ದೇವತೆಗಳ ಮುಖ್ಯನಾದ ಬ್ರಹ್ಮನು ಬ್ರಹ್ಮನು ವ್ಯಾಕುಲತೆಯಿಂದ ಅವರನ್ನು ಕೇಳಿಕೊಂಡನು. ಅವರನ್ನು ಕೇಳಿಕೊಂಡನು. ನನ್ನನ್ನು ತಿನ್ನಬೇಡಿ, ತಿನ್ನಬೇಡಿ, ರಕ್ಷಿಸಿರಿ, ನೀವು ನನ್ನಿಂದ ಜನ್ಮ ಪಡೆದವರು, ನನ್ನಿಂದ ಜನ್ಮ ಪಡೆದವರು, ನನ್ನ ಮಕ್ಕಳು, ಹಾಗೆಂದೇ ನೀವು ಯಕ್ಷರು ಮತ್ತು ರಾಕ್ಷಸರಾಗಿದ್ದೀರಿ. ಹಾಗೆಂದೇ ನೀವು ಯಕ್ಷರು ಮತ್ತು ರಾಕ್ಷಸರಾಗಿದ್ದೀರಿ. ಭಾವಾರ್ಥ ಯಾರು ಓದ್ತೀರಾ ಇದು? ನಾನು ಓದ್ಲಾ ಪ್ರಭುಜಿ? ಹಾ, ಓದಿ ಮಾತಾಡಿ. ಭಾವಾರ್ಥ: ಬ್ರಹ್ಮನ ದೇಹದಿಂದ ಹುಟ್ಟಿದ ದಾನವರನ್ನು ಯಕ್ಷರು ಮತ್ತು ರಾಕ್ಷಸರೆಂದು ಕರೆಯಲಾಯಿತು, ಏಕೆಂದರೆ ಅವರಲ್ಲಿ ಕೆಲವರು ಬ್ರಹ್ಮನನ್ನು ತಿಂದು ಹಾಕಬೇಕೆಂದು ಅರಚಿಕೊಂಡರು ಮತ್ತು ಇತರರು ಅವನನ್ನು ರಕ್ಷಿಸಬಾರದೆಂದು ಕಿರಿಚಿಕೊಂಡರು. ಯಾರು ಅವನನ್ನು ತಿಂದು ಹಾಕಬೇಕೆಂದು ಹೇಳಿದರೋ ಅವರು ಯಕ್ಷರೆನಿಸಿಕೊಂಡರು. ಯಾರು ಅವನನ್ನು ರಕ್ಷಿಸಬಾರದು ಎಂದು ಹೇಳಿದರೋ ಅವರು ನರಭಕ್ಷಕ ರಾಕ್ಷಸರಾದರು. ಯಕ್ಷರು ಮತ್ತು ರಾಕ್ಷಸರು ಇಬ್ಬರು ಬ್ರಹ್ಮನಿಂದ ಮೂಲತಃ ಸೃಷ್ಟಿಯಾದವರು. ಬ್ರಹ್ಮಾಂಡದಲ್ಲೆಲ್ಲ ಚದುರಿ ಹೋಗಿರುವ ಅನಾಗರಿಕ ಜನಗಳಲ್ಲಿ ಈಗಲೂ ಅವರನ್ನು ಗುರುತಿಸಬಹುದು. ಅವರು ತಮೋಗುಣದಿಂದ ಜನಿಸಿದವರಾಗಿದ್ದರಿಂದ ತಮ್ಮ ವರ್ತನೆಯಿಂದ ಅವರನ್ನು ನರಭಕ್ಷಕರು ಅಥವಾ ರಾಕ್ಷಸರೆಂದು ಕರೆಯಲಾಗಿದೆ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ನಮೋ ಓಂ ವಿಷ್ಣುಪಾದಾಯ ಕೃಷ್ಣಪೃಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿ ನಾಮಿನೆ. ನಮಸ್ತೆ ಸಾರಸ್ವತಿ ದೇವಿ ಪ್ರವಾದಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಸೊ ಇಲ್ಲಿ ನಾವು ವಿವರಣೆ ಕೇಳ್ತಾ ಇರೋದು ಬ್ರಹ್ಮದೇವರ ಸೃಷ್ಟಿ. ಸೊ ಯಕ್ಷ ರಾಕ್ಷಸ, ಸೊ ಅವರು ಹೇಗೆ, ಅವರ ಜನನ ಹೇಗಾಯ್ತು ಹೇಳ್ತಾ ಇರೋದು. ಸೊ ಎಲ್ಲರೂ ಅಂತಿಮವಾಗಿ ಭಗವಂತನೇ ಎಲ್ಲರಿಗೂ ಮೂಲ. ಆದರೆ ಭೌತಿಕ ಜಗತ್ತಿನಲ್ಲಿ ಬ್ರಹ್ಮದೇವರು ಆ ಹೊಣೆಗಾರಿಕೆಯನ್ನು ತೆಗೆದುಕೊಂಡಿದ್ದಾರೆ. ಮತ್ತೆ ಬ್ರಹ್ಮದೇವರ ಮೂಲಕ ಎಲ್ಲ ಜೀವಿಗಳ ಸೃಷ್ಟಿಯಾಗುತ್ತೆ ಭೌತಿಕ ಜಗತ್ತಿನಲ್ಲಿ. ಸೊ ಹಿಂದೆಯ ಸೃಷ್ಟಿ ಅಂದ್ರೆ ಬ್ರಹ್ಮ ಪ್ರಳಯ, ಅಂತಿಮ ಬ್ರಹ್ಮಾಂಡವೇ ನಾಶವಾದಾಗ ಎಲ್ಲವೂ ಕೂಡ ಮಹಾವಿಷ್ಣು ಅವರ ಬೃಹದಾಕಾರದ ದೇಹದಲ್ಲಿ ಸಂಪೂರ್ಣ ಬ್ರಹ್ಮಾಂಡವು, ಎಲ್ಲ ಜೀವಿಗಳು ಎಲ್ಲರೂ ಕೂಡ ಅವನ ದೇಹದಲ್ಲಿ ಇರ್ತಾರೆ. ಮತ್ತೆ ಸೃಷ್ಟಿ ಕಾರ್ಯ ಶುರುವಾದಾಗ ಬ್ರಹ್ಮಾಂಡಗಳ ಸೃಷ್ಟಿಯಾಗತ್ತೆ. ಮತ್ತೆ ಬ್ರಹ್ಮಾಂಡದೊಳಗೆ ಮಹಾವಿಷ್ಣು ಪ್ರವೇಶಿಸಿ ಗರ್ಭೋದಕಶಾಹಿ ವಿಷ್ಣು ರೂಪದಲ್ಲಿ ಭಗವಂತನು ಆ ಒಂದೊಂದು ಬ್ರಹ್ಮಾಂಡದಲ್ಲೂ ಕೂಡ ಅವನು ಗರ್ಭೋದಕಶಾಹಿ ವಿಷ್ಣು ಆಗಿ ಪ್ರವೇಶಿಸಿ ಮತ್ತೆ ಎಲ್ಲ ಜೀವಿಗಳು, ಕೆಲವು ಜೀವಿಗಳು, ಪ್ರತಿಯೊಂದು ಬ್ರಹ್ಮಾಂಡದಲ್ಲೂ ಕೆಲವು ಜೀವಿಗಳನ್ನು ಭಗವಂತನು ತನ್ನ
ಗರ್ಭದಕ ವಿಷ್ಣುವಿನ ಅದು ಕೂಡ ಒಂದು ಭಗವಂತನ ದೊಡ್ಡ ರೂಪಾನೆ. ಬ್ರಹ್ಮಾಂಡದಲ್ಲೇ ಭಗವಂತನು ಅವನ ಒಂದು ಬೆವರಿನಿಂದ ಆಲ್ಮೋಸ್ಟ್ ಅರ್ಧದಷ್ಟು ಭಾಗವಾದ ಸಮುದ್ರ ನೀರಾಗಿ ತುಂಬಿಸಿ ಅದರ ಮೇಲೆ ಭಗವಂತನು ಒಂದು ಮಲಗುವ ರೂಪದಲ್ಲಿ ಇರುವ ಭಗವಂತನ. ಸೊ ಅವರ ಒಕ್ಕಳಿನಿಂದ ನಾವು ಕೇಳಿದ್ದು ಬ್ರಹ್ಮನ ಸೃಷ್ಟಿ ಆಗೋದು ಅಂತ ಹೇಳಿ. ಸೊ ಬ್ರಹ್ಮದೇವರು ಆತ್ಮಭೂ ಸ್ವಯಂಭೂ ಅಂತ ಇವರ ಹೆಸರು. ಸೊ ಅವರು ನಮ್ಮ ರೀತಿಯಲ್ಲಿ ಅವರ ಜನನ ಆಗೋದಿಲ್ಲ. ಲಕ್ಷ್ಮೀದೇವಿ ಭಗವಂತನ ಎಷ್ಟು ವಿಸ್ತರಣೆ ಇದೆ ಎಲ್ಲ ಅವರು ಕೂಡ ವಿಸ್ತರಿಸಿ ಅವರ ವಿಸ್ತರಣೆಗಳಿವೆ. ಸೊ ಹಾಗೆ ಗರ್ಭೋದಕಶಾಹಿ ವಿಷ್ಣು ಅವರ ಪಾದಗಳ ಹತ್ರ ನಮ್ಮ ಲಕ್ಷ್ಮೀದೇವಿ, ತಾಯಿ ಲಕ್ಷ್ಮೀದೇವಿ ಇದ್ರೂ ಕೂಡ ಅವರ ನೆರವಿಲ್ಲದೆ ಬ್ರಹ್ಮನ ಸೃಷ್ಟಿ ಆಗುತ್ತೆ. ಆಮೇಲೆ ಬ್ರಹ್ಮದೇವರು ತುಂಬಾ ದೀರ್ಘ ಸಮಯ ನಮ್ಮ ಲೆಕ್ಕಾಚಾರದಲ್ಲ, ದೇವತೆಗಳ ಲೆಕ್ಕಾಚಾರದಲ್ಲಿ ಅಂತ ಹೇಳ್ತಾರೆ 1000 ವರ್ಷಗಳು ಅವರ ತಪಸ್ಸೆಯ ನಂತರ ಅವರಿಗೆ ಸೃಷ್ಟಿ ಮಾಡುವ ಶಕ್ತಿಯನ್ನು ಭಗವಂತನು ಅವರಿಗೆ ಅನುಗ್ರಹಿಸೋದು. ಈಗ ಬ್ರಹ್ಮದೇವರು ಸೃಷ್ಟಿ ಮಾಡುವ ಕಾರ್ಯದಲ್ಲಿ ಯಕ್ಷ ರಾಕ್ಷಸರು. ಸೊ ಬ್ರಹ್ಮದೇವರು ಕೂಡ ಅವರ ಸೃಷ್ಟಿ ಮಾಡುವ ಕಾರ್ಯ ಕೂಡ ನೋಡಿ ಹೇಗೆ ಅವರ ಒಂದು ದೇಹದಿಂದ ಅವರು ಈ ದೇವತೆಗಳು, ಯಕ್ಷರು, ರಾಕ್ಷಸರು ಎಲ್ಲಾನು ಸೃಷ್ಟಿ ಮಾಡ್ತಾ ಇದ್ದಾರೆ. ಅವರು ಕೂಡ ನಮ್ಮ ರೀತಿಯ ಒಂದು ಇದು ನಾವು ಮನುಷ್ಯರು ಒಂದು ಮಗುವನ್ನು ಸೃಷ್ಟಿಸಬೇಕು ಅಂದ್ರೆ ಒಂದು ಹೆಂಡತಿಯ ಒಂದು ಸಹಕಾರ ಬೇಕು. ಆದ್ರೆ ಇಲ್ಲಿ ಆ ತರ ಇಲ್ಲ. ಬ್ರಹ್ಮದೇವರದ್ದು ಕೂಡ ಅವರ ದೇಹ ಕೂಡ ಭೌತಿಕ ದೇಹ, ಬ್ರಹ್ಮದೇವರದೇನೋ ಆಧ್ಯಾತ್ಮಿಕ ದೇಹ ಅಲ್ಲ. ಸೊ ಅವರು ಕೂಡ ಹೇಗೆ ಸೃಷ್ಟಿ ಮಾಡ್ತಾ ಇರೋ ಕಾರ್ಯ. ಸೊ ಇದು ಭೌತಿಕ ಜಗತ್ತೇ. ಬ್ರಹ್ಮದೇವರು ಇರೋದೇನು ಆಧ್ಯಾತ್ಮಿಕ ಜಗತ್ತಲ್ಲ, ಅವರ ಭೌತಿಕ ಜಗತ್ತು. ಈ ಭೌತಿಕ ಜಗತ್ತಿನಲ್ಲೂ ಕೂಡ ಎಷ್ಟು ಒಂದು ನಿಗೂಢವಾದ ವಿಸ್ಮಯವಾದ ಶಕ್ತಿಗಳಿವೆ, ಅಚಿಂತ್ಯವಾದ ಶಕ್ತಿಗಳಿವೆ, ನಾವು ನೋಡ್ಬೋದು. ಸೊ ಬ್ರಹ್ಮದೇವರು ವೈಕುಂಠ ಲೋಕದಲ್ಲೇನಿಲ್ಲ. ಅವರು ಬ್ರಹ್ಮದೇವರದ್ದು ಭೌತಿಕ ಜಗತ್ತೇ, ಬ್ರಹ್ಮಾಂಡದಲ್ಲಿ. ಅವರ ದೇಹ ಕೂಡ ಭೌತಿಕವಾದದ್ದು, ಆದರೆ ನಮ್ಮ ರೀತಿಯ ಸ್ಥೂಲವಾದದ್ದಲ್ಲ, ತುಂಬಾ ಸೂಕ್ಷ್ಮವಾದದ್ದು. ನಾವು ಕೇಳ್ತಾ ಇರೋದು ಹೇಗೆ ಸೃಷ್ಟಿ ಮೊದಲಿಗೆ ಶಬ್ದದಿಂದ ಆರಂಭಗೊಂಡು ಶಬ್ದದಿಂದ ನಂತರ ಒಂದೊಂದಾಗಿ ಸ್ಥೂಲದಿಂದ ಸೂಕ್ಷ್ಮ ಎಲ್ಲ ಸೃಷ್ಟಿ ಆದದ್ದು ಅಂತ ಕೇಳಿದ್ವಿ ನಾವು. ಸೊ ಹೀಗೆ ಬ್ರಹ್ಮದೇವರ ದೇಹ ಕೂಡ ಬಹಳ ಸೂಕ್ಷ್ಮವೇ ಒಂದು ರೀತಿ. ಆಮೇಲೆ ಅವರಿಗೆ ಇನ್ನ ಒಂದು ಶಕ್ತಿ, ಅವರಿಗೆ ಅವರ ಇಚ್ಛೆಯ ಅನುಸಾರವಾಗಿ ಅವರು ಕಾಣಿಸ್ಕೊಳ್ಬೋದು, ಕಾಣಿಸದೇ ಇರ್ಬೋದು. ಸೊ ಬ್ರಹ್ಮದೇವರ ದೇಹ. ಸೊ ಬ್ರಹ್ಮದೇವರ ದೇಹದಿಂದ ಕುಮಾರರು ಸೃಷ್ಟಿಯಾದರು. ಬ್ರಹ್ಮದೇವರ ದೇಹದಿಂದ ಶಿವ, ರುದ್ರ ಅವರ ಜನನ ಆಯಿತು. ಪ್ರಜಾಪತಿಯರ ಜನನ ಆಗುತ್ತೆ, ದೇವತೆಗಳ ಜನನ ಆಗುತ್ತೆ. ಈಗ ನೆಕ್ಸ್ಟ್ ದೇವತೆಗಳ ಜನನ. ಇವಾಗ ಯಕ್ಷ ರಾಕ್ಷಸರು ಅವರು ಮೊದಲಿಗೆ ಒಂದು ರೀತಿಯ ಅಜ್ಞಾನವನ್ನು ಅಂಧ ತಾಮಿಸ್ರ ಇದೆಲ್ಲ ಸೃಷ್ಟಿ ಮಾಡಿದ್ದು. ಮೋಹ, ಮಹಾಮೋಹ ಇದೆಲ್ಲ ಸೃಷ್ಟಿ ಆಗೋದು ಅಂತರ ಕೇಳಿದ್ವಿ ನಾವು. ಅದಾದ ನಂತರ ಅವರು ಅಂಧಕಾರ, ಅಜ್ಞಾನದಲ್ಲಿ ತಮೋಗುಣ ಇದರಲ್ಲಿ ಅವರು ಈ ರೀತಿಯ ಇನ್ನೊಂದು ಸೃಷ್ಟಿ, ಯಕ್ಷರು ರಾಕ್ಷಸರು ಅಂತ ಕೇಳ್ತಾ ಇದ್ದಾರೆ. ಸೊ ಇವರೆಲ್ಲರೂ ನಮ್ಮ ಮಾನವ ಜನಾಂಗಕ್ಕಿಂತ ಬಹಳ ಶಕ್ತಿವಂತರು. ಇವರು ಬಹಳ ಶಕ್ತಿವಂತ ರಾಕ್ಷಸರು, ಯಕ್ಷರು ಎಲ್ಲ. ಸೊ ಇವರ ಅಸ್ತಿತ್ವ ಇದೆ, ನಮಗೆ ಕಾಣದೇ ಇರ್ಬೋದು. ಈಗ ನಾವಿರುವ ಒಂದು ಚಿಕ್ಕ ಸ್ಥಳದಲ್ಲಿ, ಭೂಲೋಕದಲ್ಲಿ ಒಂದು ಭಾಗದಲ್ಲಿ ನಮಗೆ ಇಲ್ಲಿ ಜೀವಿಗಳ ಅನುಭವ ಇದೆ. ಎಲ್ಲವೂ ಕೂಡ ಅನುಭವ ಇಲ್ಲ. ಹೊಸ ಜೀವಿಗಳು ಒಂದೊಂದು ಹೇಳ್ತಾರೆ. ಇವರ ಶೋಧನೆಯಲ್ಲಿ ಇಲ್ಲ, ಅದು ಆಗೋಯ್ತು, ಆ ಜೀವಿನ ಅದರ ಅಸ್ತಿತ್ವ ಇಲ್ಲ, ಅದರ ಎಕ್ಸ್ಟಿಂಕ್ಷನ್, ಅದರ ನಿರ್ನಾಮ ಆಗೋಯ್ತು ಅಂತ ಹೇಳ್ತಾರೆ. ಮತ್ತೆ ನೋಡಿದ್ರೆ ಇನ್ನೊಂದು 50-100 ವರ್ಷ ಆದ್ಮೇಲೆ ಯಾವುದೋ ಒಂದು ಜೀವಿ ಸಿಗುತ್ತೆ. ಎಷ್ಟೋ ಒಂದು ಯಾವುದೋ ಒಂದು ಅದ ಹೆಸರು ನಂಗೆ ನೆನಪಿಲ್ಲ ಈಗ. ಅದೊಂದು ಈ ಒಂದು ಫಿಶ್, ಒಂದು ಕೈಂಡ್ ಆಫ್ ಫಿಶ್, ಮೀನು, ಅದಿಲ್ಲ 100 ವರ್ಷದ ಹಿಂದೆ ಅದಾಯ್ತು, ಅದರ
ವಂಶ ಇನ್ನಿಲ್ಲ ಅಂತ ಹೇಳ್ತಾರೆ. ಮತ್ತೆ ಅವ್ರು ಎಲ್ಲೋ ಒಂದ್ ಕಡೆ ಇನ್ನೊಂದು ನೋಡುವಾಗ ಇಲ್ಲ ಸಿಕ್ತು, ಆ ವಂಶ ಮೀನು ಇದೆ, ಈಗಲೂ ಕೂಡ ಇದೆ. ಸೊ ಹೀಗೆ ನಾವು ತುಂಬಾ ಒಂದು ಚಿಕ್ಕ ಸ್ಥಳದಲ್ಲಿದ್ದು ನಮ್ಮ ಶೋಧನೆ, ನಮ್ಮ ಇಂದ್ರಿಯಗಳ ಮೂಲಕ ಜ್ಞಾನವನ್ನು ಪಡೀಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇವೆ. ಸೊ ಈ ರೀತಿಯ ಜೀವಿಗಳಿದೆ, ಈ ರೀತಿಯ ಜೀವಿಗಳು ಇಲ್ಲ, ಈ ರೀತಿಯ ಜೀವಿಗಳು ಅಂತ್ಯ ಆಗೋಯ್ತು, ಇನ್ನ ಇಲ್ಲ, ಈ ತರ ಅನ್ಕೊಳ್ತಾರೆ. ಇಲ್ಲ. ಸೊ ಎಷ್ಟೆಷ್ಟೋ ಜೀವಿಗಳಿದೆ, 84 ಲಕ್ಷ ಜೀವರಾಶಿಗಳಿದೆ. ಆಮೇಲೆ ಅವು ನಮ್ಮ ನಮ್ಮ ಇಚ್ಛೆಗಳ ಅನುಸಾರವಾಗಿ ಸೃಷ್ಟಿಗೊಂಡವು. ಸೊ ನಮ್ಮ ಇಚ್ಛೆಗಳು 1, 2 ಅಂತಲ್ಲ, ಅಸಂಖ್ಯಾತ ಇಚ್ಛೆಗಳಿವೆ. ಸೊ ಈ ರೀತಿಯ ಇಚ್ಛೆಗಳನ್ನು ಪೂರೈಕೆ ಮಾಡಲಿಕ್ಕೆ ಭಗವಂತನು ಬೇರೆ ಬೇರೆ ರೀತಿಯ ದೇಹಗಳನ್ನು ಸೃಷ್ಟಿಸಿರೋದು. ತುಂಬಾ ವೈವಿಧ್ಯಮಯವಾದ ಸೃಷ್ಟಿ, ವೈವಿಧ್ಯಮಯವಾದ ದೇಹಗಳಿವೆ, ಶರೀರಗಳಿವೆ. ಯಾಕಂದ್ರೆ ನಮಗೆ ಅಷ್ಟು ಇಚ್ಛೆಗಳಿದೆ. ನಮಗೆ ಒಂದು ತರ ಇಚ್ಛೆಗಳಲ್ಲ, ನಮಗೆ ಸಾವಿರಾರು ಲಕ್ಷಾಂತರ ಆ ರೀತಿಯ ಇಚ್ಛೆಗಳಿದೆ ನಮಗೆ. ಸೊ ಇವಾಗ ನಾವೇ ಏನಾದರೂ ಒಂದು ಖರೀದಿ ಮಾಡಕ್ ಹೋದ್ರೆ ಒಂದೇ ಪ್ರಾಡಕ್ಟ್ ಇಲ್ಲ. ಸಪೋಸ್ ನೀವು ಕಾರ್ ತಗೊಳ್ಬೇಕು ಅಂದ್ರೆ, ಒಂದು 4 ಚಕ್ರ ವಾಹನ ತಗೊಳ್ಬೇಕಂದ್ರೆ ಅದರಲ್ಲಿ ಎಷ್ಟೋ ರೀತಿಯಲ್ಲಿದೆ. ಒಂದೇ ಕಂಪನಿ ಆಗ್ಬೋದು, ಮಾರುತಿ ಕಂಪನಿ. ಅವರು ಕೂಡ ನಿಮ್ಮ ಇಚ್ಛೆಗಳು, ನಿಮಗೆ ಇಚ್ಛೆ ಆದಾಗೆ ಅವರು ನಿಮ್ಮ ಶಕ್ತಿ, ನಿಮ್ಮ ಇಚ್ಛೆ ಅನುಸಾರವಾಗಿ ಬೇರೆ ಬೇರೆ ರೀತಿಯ ಅವರು ಇದನ್ನು ಇದು ಮಾಡ್ತಾರೆ. ಅವರ ಒಂದು ಫ್ಯಾಕ್ಟ್ರಿಯಲ್ಲಿ ಅವರು ನಿರ್ಮಾಣ ಮಾಡ್ತಾರೆ. ಒಂದು ಎಲೆಕ್ಟ್ರಿಕಲ್ ಆಗ್ಬೋದು, ಒಂದು ಡೀಸೆಲ್, ಪೆಟ್ರೋಲ್, ಇನ್ನೊಂದು ಅದರಲ್ಲೂ ಕೂಡ ಇನ್ನೊಂದು ಈ ಒಂದೇ ಕಂಪನಿ ಆದರೆ 100 ಮಾಡೆಲ್. ಯಾಕಂದ್ರೆ ನಮಗೆ ನಮ್ಮ ಇಚ್ಛೆಯನ್ನು ಪೂರೈಕೆ ಮಾಡಲಿಕ್ಕೆ ಅವ್ರು ಇದು ಇನ್ನು ಸ್ವಲ್ಪ ಕಂಫರ್ಟಬಲ್, ಇನ್ನೊಂದು AC ಇರುತ್ತೆ, ಇನ್ನೊಂದು AC ಬೇಡ, AC ಇರೋದಿಲ್ಲ, ಇನ್ನೊಂದು ಶಾಕ್ ಅಬ್ಸಾರ್ಬರ್ಸ್ ಹೀಗಿರುತ್ತೆ, ಇನ್ನೊಂದು ಆಗಿರುತ್ತೆ. ಸೊ ಬೇರೆ ಬೇರೆ ರೀತಿಯಲ್ಲಿ ನಮ್ಮ ಒಂದು ಖರೀದಿ ಮಾಡೋ ಶಕ್ತಿ ಮತ್ತೆ ನಮ್ಮ ಇಚ್ಛೆಗಳು. ಸೊ ಇದರ ಮೇಲೆ ನಮಗೆ ಒಂದೇ ಕಂಪನಿ ಇಷ್ಟು ಮಾಡ್ತಾ ಇದೆ. ಹಾಗೆ ಎಷ್ಟೋ ಕಂಪನಿಗಳಿವೆ, ಟಾಟಾ, ಇನ್ನೊಂದು BMW, ಟೊಯೋಟಾ, ಎಷ್ಟೋ ಅವರವರು ಬೇರೆ ಬೇರೆ ರೀತಿಯಲ್ಲಿ ನಮ್ಮ ಇಚ್ಛೆಗಳನ್ನ, ಭೌತಿಕ ಇಚ್ಛೆಗಳನ್ನ ಪರೀಕ್ಷೆ ಮಾಡಿ ಅವರೊಂದು 4 ಚಕ್ರ ವಾಹನ ಸೃಷ್ಟಿ ಮಾಡಿದ್ರು. ಹೀಗೆ ನಮ್ಮ ಬಟ್ಟೆ ಖರೀದಿ ಮಾಡ್ಬೇಕಂದ್ರೆ ನಾವು ಹೋದ್ರೆ ಎಷ್ಟೆಷ್ಟೋ ರೀತಿಯ ಬಟ್ಟೆಗಳಿವೆ. ಹೀಗೆ ಈಗಿರುವಾಗ ಭಗವಂತನ ಇದೆ. ಸೊ ಭಗವಂತನ ಅದೇ ರೀತಿಯಲ್ಲಿ ಆ ರೀತಿಯ ನಮ್ಮ ಇಂದ್ರಿಯ ವಸ್ತುಗಳನ್ನು ನಾವು ಆನಂದಿಸ್ಲಿಕ್ಕೆ ಆ ರೀತಿಯ ಇಂದ್ರಿಯಗಳನ್ನು ನಮಗೆ ಕೊಟ್ಟು, ಆ ರೀತಿಯ ದೇಹಗಳು ಕೊಟ್ಟು ನಮಗೆ. ಸೊ ದೇಹವು ಅನ್ನೋದೊಂದು ಯಂತ್ರ ಅಷ್ಟೇ. ಸೊ ಈಶ್ವರ ಸರ್ವಭೂತಾನ ಹೃದ್ದೇಶ ಅರ್ಜುನ ತಿಷ್ಠತಿ ಬ್ರಾಹ್ಮಯನ್ ಸರ್ವಭೂತಾನಿ ಯಂತ್ರಾರೂಢಾನಿ ಮಾಯೆಯ. ಭಗವಂತನು ನಮಗೆ ನಮ್ಮೊಟ್ಟಿಗೆ ಪರಮಾತ್ಮನಾಗಿ ಈ ದೇಹದಲ್ಲಿದ್ದಾನೆ. ಈ ದೇಹ ಅನ್ನೋದೊಂದು ಯಂತ್ರ, ಇದು ಮೆಷಿನ್. ಸೊ ಈ ಮೆಷಿನ್, ಇದ್ರ ಮೂಲಕ ನಮಗೆ ಇಂದ್ರಿಯ ವಸ್ತುಗಳನ್ನು ಆನಂದಿಸ್ಲಿಕ್ಕೆ ನಮಗೆ ಭಗವಂತನು ಮಾಡಿರುವ ಒಂದು ಅವಕಾಶ. ಸೊ ರಾಕ್ಷಸಗಳು, ಈ ತರ ಇಚ್ಛೆಗಳು, ಈ ತರ ತಾಮಸಿಕ ಗುಣದಲ್ಲಿ, ತಾಮಸಿಕ ಪ್ರಭಾವದಲ್ಲಿ ಇದರಲ್ಲಿ ನಮಗೆ ಆನಂದಿಸಬೇಕು ಅನ್ನೋದಕ್ಕೆ ಆ ತರ ಒಂದು ಜೀವಿಯ ರಚನೆ. ಸೊ ಅವರು ಕೂಡ ತುಂಬಾ ಶಕ್ತಿಗಳಿರ್ತವೆ, ತುಂಬಾ ಸೂಕ್ಷ್ಮವಾದ ಶಕ್ತಿಗಳು, ತುಂಬಾ ಇವರ ವಿವರಣೆ ತುಂಬಾ ಇದೆ ಯಕ್ಷ ರಾಕ್ಷಸರ ಬಗ್ಗೆ ಶಾಸ್ತ್ರದಲ್ಲಿ. ಸೊ ತುಂಬಾ ನಮಗಿಂತ ತುಂಬಾ ಶಕ್ತಿವಂತರು. ಅವರು ಕಾಣಿಸ್ಕೊಳ್ಬೋದು, ಕಾಣಿಸದೇ ಇರ್ಬೋದು. ಸೊ ಈ ರೀತಿ ಎಲ್ಲ ಅವರ ಶಕ್ತಿಗಳಿರ್ತವೆ ಅವ್ರ ದೇಹಗಳಲ್ಲಿ. ಅವರ ಇನ್ನ ಯೋಗಾಭ್ಯಾಸದಲ್ಲಿ ಕೂಡ ಸಿಗುವಂತಹ ಶಕ್ತಿಗಳಿವೆ. ತುಂಬಾ ಚಿಕ್ಕದಾಗಿ ಆಗುವರು, ಪಾಣಿಮ, ಮಹಿಮ, ಲಗಿಮ, ಇಶಿತ, ವಶಿತ. ಸೊ ಈ ರೀತಿ ಎಲ್ಲ ಎಷ್ಟೋ ಶಕ್ತಿಗಳಿವೆ. ಸೊ ಬ್ರಹ್ಮದೇವರು ಕೂಡ ಈ ಎಲ್ಲ ಶಕ್ತಿಗಳನ್ನು ಪಡೆದು ಯಾವ್ಯಾವ್ದೋ ಅವರ ಒಂದು ಶಕ್ತಿಯಿಂದ ಈ ಜೀವಿಗಳು ಸೃಷ್ಟಿ ಮಾಡ್ತಾ ಇದ್ದಾರೆ. ಇಶಿತ, ವಶಿತ, ಪ್ರಾಕಾಮ್ಯ. ಸೊ ಇದೆಲ್ಲ ಯೋಗ ಅಭ್ಯಾಸದಿಂದ ಕೂಡ ಸಿಗುವಂತಹ ಶಕ್ತಿಗಳು. ಸೊ ಬ್ರಹ್ಮದೇವರು ಇದರಿಂದ ಅವರು ತಯಾರಿ ಮಾಡ್ತಾ ಇದ್ದಾರೆ. ಈ ತರ ದೇಹಗಳು, ಈ ತರ ಜೀವಿಗಳಿಗೆ ಜನ್ಮ ಕೊಡ್ತಾರೆ. ಅದರಲ್ಲಿ ಏನೋ ದೊಡ್ಡ ವಿಷಯ ಅಲ್ಲ. ಅವ್ರಿಗೆ ಆ ಶಕ್ತಿಗಳು ಭಗವಂತನ ಅನುಗ್ರಹಿಸಿಕೊಟ್ಟಿದ್ದಾನೆ. ಅವರಲ್ಲೂ ಕೂಡ ತುಂಬಾ ಶಕ್ತಿಗಳಿದೆ. ಬ್ರಹ್ಮದೇವರ ತುಂಬಾ ಪುಣ್ಯ ಜೀವಿಗೆ ಆ ತರ ಸಿಗುವಂತ ಸ್ಥಾನ. ಯಾರು ಭೌತಿಕ ಜಗತ್ತಿನಲ್ಲಿ ತುಂಬಾ ಪುಣ್ಯ ಜೀವಿ ಇರ್ತಾರೆ ಅವ್ರಿಗೆ ಬ್ರಹ್ಮನ ಒಂದು ಜನ್ಮ ಸಿಗುತ್ತೆ. ಅವರು ಬ್ರಹ್ಮನ ಜನ್ಮ ಸಿಕ್ಕಿದಾಗ ಅವರು ಮತ್ತೆ ಅವರು ತಪಸ್ಸೆ ಮಾಡಿದ ಕಾರಣದಿಂದ ಅವರಿಗೆ ಈ ರೀತಿಯ ಒಂದು ಸೃಷ್ಟಿ ಕಾರ್ಯಗಳಲ್ಲಿ ಅವರಿಗೆ ಆ ಶಕ್ತಿ. ಯಕ್ಷರು ರಾಕ್ಷಸರನ್ನು ಅವ್ರು ಸೃಷ್ಟಿ ಮಾಡಿದ್ರು ಅಂತ ಕೇಳ್ತಾ ಇದ್ದೀವಿ ನಾವು. ಸೊ ಯಕ್ಷ ರಾಕ್ಷಸರನ್ನು ಸೃಷ್ಟಿ ಮಾಡಿದ್ದು ಅದೇ ತಾಮಸಿಕ ಪ್ರಭಾವ ಇದೆ ಅವರಿಗೆ. ತಮೋಗುಣ ಪ್ರಭಾವದಲ್ಲಿ
ಅವರಿಗೆ ಭೌತಿಕ ಸುಖವನ್ನು ಆನಂದಿಸುವ ಒಂದು ತುಂಬಾ ಹೆಚ್ಚು ಇದು ಇದೆ ಅಂತ ಕೂಡ ಕೇಳ್ತಾ ಇದ್ವಿ ನಾವು. ಯಕ್ಷರು ರಾಕ್ಷಸರು. ಸೊ ಕೇವಲ ನಮ್ಗೆ ಶಕ್ತಿ ಬೇಕು, ನಮಗೆ ಇನ್ನೊಂದು ಜೀವಿಗಳ ಮೇಲೆ ಇದು ಮಾಡಬೇಕು, ಕಂಟ್ರೋಲ್ ಮಾಡಬೇಕು ಅಂತ ಇದ್ರೆ ನಮ್ಗೆ ಈ ತರ ಜನ್ಮಗಳು ಸಿಗ್ಬೋದು. ನಮ್ಗೆ ಯಕ್ಷ ರಾಕ್ಷಸರು ಎಲ್ಲ ಸಿಗ್ಬೋದು ನಮ್ಗೆ. ಸೊ ಎಲ್ಲಿ ಈ ಭೌತಿಕ ಜಗತ್ತಿನಲ್ಲಿ ಎಂತ ದೇಹ ಸಿಕ್ಕಿದ್ರು ಕೂಡ ಇದು ಶಾಶ್ವತವಾದದ್ದಲ್ಲ, ತಾತ್ಕಾಲಿಕವಾದ ದೇಹಗಳು. ಇದು ಆ ಕರ್ಮ ಸಂಪೂರ್ಣ ಆಗಿದ ತಕ್ಷಣವೇ ಆ ಕರ್ಮ ನಮ್ಗೆ ಅಲ್ಲಿ ಆ ದೇಹದಲ್ಲಿ ಆನಂದಿಸುವ ಇದು ಮುಗಿದ್ರೆ ಮತ್ತೆ ನಾವು ಇನ್ನೊಂದು ದೇಹವನ್ನು ಹೋಗ್ಬೇಕು. ಭೂತ್ವಾ ಪ್ರಳೀಯತೆ ಪುನರಪಿ ಜನನಂ ಪುನರಪಿ ಮರಣ. ಸೊ ಇದು ಯಾವ ದೇಹಗಳು ಕೂಡ ಶಾಶ್ವತ ದೇಹಗಳಲ್ಲ. ದೇವತೆಗಳ ದೇಹ ಕೂಡ ಶಾಶ್ವತವಲ್ಲ. ಅದು ಕೂಡ ನೆಕ್ಸ್ಟ್ ಇವಾಗ ಬ್ರಹ್ಮದೇವರು ದೇವತೆಗಳು ಸೃಷ್ಟಿ ಮಾಡೋ ಬಗ್ಗೆ ಇವಾಗ ಕೇಳ್ತಾ ಇದ್ದೀವಿ ಹೀಗೆ. ಸೊ ಇಲ್ಲಿ ಹೇಳ್ತಾ ಇರೋದು ಯಕ್ಷರಾಕ್ಷಸರು ತುಂಬಾ ಶಕ್ತಿವಂತರು. ಅವರು ಬ್ರಹ್ಮನನ್ನು ಕೂಡ ಬಿಡಲಿಲ್ಲ ಅವರು ಅಂತ ಹೇಳ್ತಾರೆ. ಬ್ರಹ್ಮನಿಂದನೇ ಹುಟ್ಟಿದ್ದವರು. ಸೊ ಬ್ರಹ್ಮ ತಂದೆ ಆದ್ರೂ ಕೂಡ ಅವರು ಬ್ರಹ್ಮನನ್ನೇ ಈಗ ತಿನ್ಬಿಡಿ, ಬ್ರಹ್ಮನನ್ನು ರಕ್ಷಿಸಬೇಡಿ, ಅವ್ರನ್ನ ಯಾರು ಕೂಡ ರಕ್ಷಣೆ ಕೊಡ್ಬೇಡಿ ಅವರಿಗೆ, ಅಂದ್ರೆ ಒಂದು ಹಸಿವಿನಿಂದ ಒಂದು ಇಂದಿನಿಂದ. ಸೊ ಇಲ್ಲಿ ಹೇಳ್ತಾ ಇರೋದು ಹಸಿವು ಮತ್ತೆ ಬಾಯಾರಿಕ ಸೃಷ್ಟಿ ಕೂಡ ಆಯ್ತು ಅಂತ ಹೇಳ್ತಾರೆ. ಯಾಕಂದ್ರೆ ಆಧ್ಯಾತ್ಮಿಕ ದೇಹದಲ್ಲಿ ಬಾಯಾರಿಕೆ ಮತ್ತೆ ಹಸಿವು ಅನ್ನೋದಿಲ್ಲ. ವೈಕುಂಠ ಲೋಕದಲ್ಲಿ ಆಧ್ಯಾತ್ಮಿಕ ಗಗನದಲ್ಲಿ ಆತ್ಮಕ್ಕೆ ಇದ್ಯಾವುದೂ ಇಲ್ಲ. ಇದ್ಯಾವುದೂ ಇಲ್ಲ. ಇದೆಲ್ಲ ಭೌತಿಕ ಜಗತ್ತಿನಲ್ಲಿ ದೇಹದ ಕೊರತೆಗಳು. ಇದು ದೇಹಕ್ಕೆ ಆಗುತ್ತೆ. ಇದು ಆಕ್ಚುಲಿ ಅಭ್ಯಾಸ ಮಾಡಿದ್ರೆ ದೇಹದಲ್ಲೂ ಕೂಡ ಇದನ್ನು ನಿಗ್ರಹಿಸ್ಬೋದು. ತುಂಬಾ ಯೋಗಿಗಳು ಇರ್ತಾರೆ, ತುಂಬಾ ತೀವ್ರ ತಪಸ್ಸೆ ಮಾಡ್ತಾ ಅವರು ಕೂಡ ಇದನ್ನು ಜಯಿಸ್ತಾರೆ. ಈ ರೀತಿ ಆ ಬಾಯಾರಿಕೆ ಏನೋ ಧ್ರುವ ಮಹಾರಾಜರ ವೃತ್ತ ಅಂತ ಕೇಳೋದು, ಮತ್ತೆ ಯೋಗಿಗಳು. ಸೊ ಅವರು ಆಹಾರವನ್ನು ಕೂಡ ತುಂಬಾ ನಿಗ್ರಹಿಸ್ತಾರೆ. ಯುಕ್ತ ಆಹಾರ ವಿಹಾರಸ್ಯ ಯುಕ್ತ ಚೇಷ್ಟಸ್ಯ ಕರ್ಮಸ್ಯ ಯುಕ್ತ ಸ್ವಪ್ನಾವಬೋಧಸ್ಯ ಯೋಗಿ ಭವತಿ ದುಃಖ. ಸೊ ನಾವು ಕೇಳೋದು ನಮ್ಮ ಇದ್ರಲ್ಲೂ ಕೂಡ ಆ ಪರಂಪರೆಯಲ್ಲಿ ಆಚಾರ್ಯ ರಘುನಾಥ ದಾಸ ಗೋಸ್ವಾಮಿ ಅವರು ಎಷ್ಟು ಆಹಾರವನ್ನು ಕಡಿಮೆ ಮಾಡಿದ್ರು ಅಂದ್ರೆ 2 ದಿವಸಕ್ಕೊಮ್ಮೆ ಸ್ವಲ್ಪ ಮಜ್ಜಿಗೆ ಬಟರ್ ಮಿಲ್ಕ್ ಅವ್ರು ತಗೊಳ್ತಾರೆ 2 ದಿವಸಕ್ಕೊಮ್ಮೆ. ಇದು ಸಾಧಾರಣ ಸಾಧ್ಯ ಆಗುತ್ತೆ ನಮಗೆ ಒಂದೊತ್ತು ಆಹಾರ ಆಗಿಲ್ಲ ಅಂದ್ರೆ ನಮಗೆ ಜಠರಾಗ್ನಿ ಹೊಟ್ಟೆಯಲ್ಲಿರುವ ಇದು ನಮಗೆ ಹಸಿವನ್ನು ಇದು ಮಾಡುತ್ತೆ. ನಮ್ಗೆ ತಡ್ಕೊಳಿಕ್ ಆಗಲ್ಲ ನಮ್ಗೆ. ಸೊ ಹಾಗಿರುವಾಗ ಅವರು 2 ದಿವಸಕ್ಕೊಮ್ಮೆ ಅವರು ಒಂದು ಸಲ, ಆಮೇಲೆ ಅಷ್ಟಕ್ಕೆ ಅವ್ರು ಅಷ್ಟು ಆಯಾಸಗೊಂಡಿದ್ರು ಅಂತಲ್ಲ ಅವ್ರು. ಸೊ ಅವ್ರ ಬಗ್ಗೆ ಹೇಳೋದು, ಅವರು ಪ್ರತಿನಿತ್ಯದ ಕಾರ್ಯವಾಗಿ ನಾವು ಹೇಗೆ ಹರೇ ಕೃಷ್ಣ ಮಹಾಮಂತ್ರ ಜಪಿಸ್ತೇವೆ, 16 ಸುತ್ತು ಜಪಿಸ್ಬೇಕು ಕನಿಷ್ಠ, ಶಿಲ ಪ್ರಭುಪಾದ ಹೇಳಿರೋದು. ಸೊ ಆ ರೀತಿಯಲ್ಲಿ ನಾವು ನಮ್ಮ ಒಂದು ಪ್ರತಿಜ್ಞೆಯಿಂದ ನಾವು ಮಾಡ್ತಾ ಇದ್ದೇವೆ, ನಾವು ಶಪಥದಿಂದ ಮಾಡ್ತಾ ಇದ್ದೇವೆ. ಹಾಗೆ ಅವರು ಪ್ರತಿ ದಿವಸ 1000 ಸಲ ಭಗವಂತನಿಗೆ ನಮಸ್ಕಾರಗಳು, ಭಗವಂತನ ಮೂರ್ತಿಗೋ ಅಂದ್ರೆ ಭಗವಂತನ ಸ್ಮರಿಸಿ ನಮಸ್ಕರಿಸೋದು, ವಂದನೆಗಳು, ದಂಡವತ್ ಸಾಷ್ಟಾಂಗ ಪ್ರಣಾಮಗಳು. ಮತ್ತೆ ಭಕ್ತರು ವೈಷ್ಣವರನ್ನು 2000 ಸಲ ಪ್ರತಿ ದಿವಸ, ಅದು ಅವರ ದಿನನಿತ್ಯ ಕ್ರಮ, ಅದಾಗ್ಲೇಬೇಕು ಅವರು. ಸೊ ಆ ರೀತಿಯಲ್ಲಿ ಅವರು ಆಚಾರ್ಯರು ಹೇಳೋ ಹಾಗೆ ಬಾಯಾರಿಕೆ ಹಸಿವನ್ನು ಜಯಿಸ್ಲಿಕ್ಕೆ ನಾವು ಸಂಪೂರ್ಣ ಆರ್ಟಿಫಿಷಿಯಲ್ ಆಗಿ ನಾವು ಪ್ರಯತ್ನ ಪಟ್ಟು ನಾವು ಏನು ಶಕ್ತಿ ಇಲ್ದಂಗೆ ಆಗೋದಂತಲ್ಲ, ಏನು ಕೆಲಸ ಮಾಡೋಕ್ಕಾಗಲ್ಲ, ನಂಗೆ ಏನು ಸೇವೆ ಮಾಡೋಕ್ಕಾಗಲ್ಲ ಅಂತ ಆಗಲ್ಲ. ಸೊ ಇದು ಸಹಜವಾಗಿ ಆಧ್ಯಾತ್ಮಿಕ ಬೆಳವಣಿಗೆಯಲ್ಲಿ ಆಗುವಂಥದ್ದು. ಸೊ ಹೀಗೆ ನಾವು ಆಧ್ಯಾತ್ಮಿಕ ಜಗತ್ತಿನಲ್ಲಿ ಇವೆಲ್ಲ ಇಲ್ಲ. ಆದ್ರೂ ಕೂಡ ಅಲ್ಲಿ ಆಹಾರ ತಗೊಳ್ಳೋದಿದೆ, ಅಲ್ಲಿ ತರಹದ ಪಾನೀಯಗಳನ್ನು ಕುಡಿಯೋದಿದೆ. ಹೇಳ್ತಾರೆ ಅದೆಲ್ಲವೂ ಕೂಡ ಕೃಷ್ಣ ಪ್ರೇಮ ಇಂದ ತುಂಬಿದ ಒಂದು ಇದು. ಅಲ್ಲಿ ಒಂದು ಅಸ್ತಿತ್ವವೇ ಬೇರೆ. ಅಲ್ಲಿ ಯಾವುದೋ ಒಂದು ಕೊರತೆ, ಒಂದು ಹಸಿವು, ಒಂದು ಇದರಿಂದ ನಾವು ಆಹಾರ ಸ್ವೀಕಾರ ಮಾಡೋದಂತಿಲ್ಲ. ಅದೇ ಭೌತಿಕ ಜಗತ್ತಿನಲ್ಲಿ ಇದರ ಸೃಷ್ಟಿ ಆಗುತ್ತೆ. ಇದು ಬ್ರಹ್ಮದೇವರಿಂದ ಸೃಷ್ಟಿಯಾದದ್ದು, ಪ್ರತಿಯೊಂದು ಇಲ್ಲಿ ಬ್ರಹ್ಮದೇವರಿಂದ ಸೃಷ್ಟಿಯಾದದ್ದು, ಈ ಅಜ್ಞಾನದ ಇದು ಎಲ್ಲ ಸೃಷ್ಟಿಯಾದದ್ದು ಅಂತ ಹಿಂದೆ ಕೇಳಿದ್ದು. ತಾಮಿಸ್ರ ಈ ರೀತಿ ಆದದ್ದು. ಈಗ ಬಾಯಾರಿಕೆ, ಈಗ ಇದು ಹಸಿವು ಎಲ್ಲ ಸೃಷ್ಟಿಯಾಗೋದು ಅವರಿಂದ ಅಂತ ಕೇಳ್ತಾ ಇರೋದು. ರಾತ್ರಿಯ ಇದು ಕೂಡ ಒಂಥರ ಸೃಷ್ಟಿ ಆಗ್ತಾ ಇದೆ ಅಂತ ಕೇಳ್ತಾ ಇದೀವಿ. ಮತ್ತೆ ಯಕ್ಷ ರಾಕ್ಷಸರು ಅಲ್ಲಿ ಸೃಷ್ಟಿ ಆಗ್ತಾ ಇದ್ದಾರೆ ಅಂತ ಕೇಳ್ತಾ ಇದ್ದೀವಿ. ಸೊ ಮತ್ತೆ ಆಚಾರ್ಯರು ಭಾವಾರ್ಥದಲ್ಲಿ ಹೇಳ್ತಾ ಇರೋದು, ಈ ರೀತಿಯ ಒಂದು ಯಕ್ಷ ರಾಕ್ಷಸ ಪ್ರವೃತ್ತಿ ಮಾನವ ಜನಾಂಗದಲ್ಲೂ ಕೂಡ ಈಗಲೂ ಕೂಡ ಇದೆ. ತಾಮಸಿಕ ಪ್ರವೃತ್ತಿ ಅಂದ್ರೆ ಹೀಗೆ ನರಭಕ್ಷಣ, ಇದು ಮನುಷ್ಯರನ್ನೇ ತಿನ್ನುವ ಒಂದು ಇದು. ಮನುಷ್ಯರು ತಿನ್ನೋದು, ತಮ್ಮ ಒಂದು ಇವರನ್ನೇ ತಿನ್ನುವುದು, ಹಿರಿಯರನ್ನು ತಿನ್ನುವುದು,
ಸೊ ಹೇಳ್ತಾರೆ ಆಫ್ರಿಕಾ ಅದಲ್ಲೆಲ್ಲ ಎಲ್ಲ ಒಂದು ಟ್ರೈಬ್ಸ್ ಇದ್ದಾರೆ, ಅಲ್ಲಿ ಲವ್ ಫೀಸ್ಟ್ ಅದೆಲ್ಲ ಮಾಡ್ತಾರೆ ಅಂತ ಹೇಳ್ತಾರೆ. ಈಗ ನಾವು ಸಂಡೇ ಫೀಸ್ಟ್ ಹೇಗೆ ಮಾಡ್ತೀವಿ ಅದೇ ರೀತಿಯಲ್ಲಿ ಅವ್ರು ಕೂಡ ಒಂದು ಔತಣ ಕೂಟ. ಏನ್ ಮಾಡೋದು ಅಂದ್ರೆ ತುಂಬಾ ವಯಸ್ಸಾದ ಅವರನ್ನೇ ಅವ್ರು ಕೊಂದು ಅದನ್ನು ತಿನ್ನೋದು. ಸೊ ಈ ರೀತಿ ಎಲ್ಲ ಈ ತರ ಒಂದು ಜನಾಂಗಗಳಿವೆ ಅಂತ ಇದು ಶ್ರೀಲ ಪ್ರಭುಪಾದರು ಅವ್ರ ಬಗ್ಗೆ ಈ ತರ ಯಕ್ಷರಾಕ್ಷಸರ ಒಂದು ಅವರ ಪ್ರವೃತ್ತಿಯನ್ನು ಪಡೆದ ಇವರು ಅಂತ ಹೇಳ್ತಾರೆ, ಮ್ಯಾನಿಟರ್ಸ್. ಸಾಧಾರಣವಾಗಿ ಇದಿಲ್ಲ ಇದು, ಆದ್ರೆ ಹೇಳ್ತಾರೆ ಈ ರೀತಿಯ ಪ್ರವೃತ್ತಿ ಕೂಡ ನಾವು ಬೆಳೆಸ್ಕೊಂಡಂಗೆ, ತಾಮಸಿಕ ಪ್ರಭಾವವನ್ನು ಬೆಳೆಸ್ಕೊಂಡಂಗೆ ಈ ರೀತಿಯ ಗುಣಗಳು ಕೂಡ ನಮ್ಮಲ್ಲಿ ಉಂಟಾಗ ಕೇವಲ ಪ್ರಾಣಿ ಹತ್ಯೆ ಮಾಡಿ ಪ್ರಾಣಿ ಮಾಂಸ ತಿನ್ನೋದು ಅಂತಲ್ಲ, ಹಾಗೆ ನಾವು ಬೆಳೆಸ್ಕೊಳ್ತಾ ಇದ್ರೆ ಅದು ನರರನ್ನು ತಿನ್ನುವ ಒಂದು ಇದು ಬರುತ್ತೆ ಅಂತ ಹೇಳ್ತಾರೆ. ಒಂದೊಂದು ಹೇಳ್ತಾರೆ ತೈವಾನಲ್ಲೆಲ್ಲೋ ಒಂದೊಂದ್ ಕಡೆ ಫೀಟಸ್, ತಾಯಿಯ ಗರ್ಭದಲ್ಲೇ ಸತ್ತ ಇದು ಮಗು, ಅದರ ಒಂದು ಇದನ್ನು ತಿನ್ನೋ ಇದು ಎಲ್ಲ ಇದ್ದಾರೆ ಅಂತ ಹೇಳ್ತಾರೆ. ಅದೆಲ್ಲ ತುಂಬಾ ಅಲ್ಲಿ ಅದೆಲ್ಲ ಒಂದು ಮಾರಾಟ ನಡೆದು ಅದರೊಂದು ತಯಾರಾದ ಇದನ್ನು ತಿನ್ನೋರೆಲ್ಲ ಇದ್ದಾರೆ. ಯಾವ್ದರ ದೇಶಗಳು ಇವೆ, ಈಗಲೂ ಕೂಡ ಅದ್ರ ಬಗ್ಗೆ ಕೇಳ್ತಾರೆ. ಹೀಗಿರುವಾಗ ಇನ್ನ ಶಿಲಪ್ರಭು ಒಂದ್ ಕಡೆ ಹೇಳ್ತಾರೆ, ಮನುಷ್ಯರ ಮಾಂಸ ಇನ್ನ ತುಂಬಾ ರುಚಿಕರವಾದದ್ದು, ಇದು ತಿಳಿಲಿಲ್ಲ ಇರುವುದು. ಅದೇ ಆಚಾರ್ಯರು ಹೇಳೋದು ಆ ರೀತಿಯಲ್ಲಿ ವೇದಜ್ಞಾನದಿಂದ, ಶಾಸ್ತ್ರಚಕ್ಷು ಆಚಾರ್ಯರಿಗೆ ಇದರಿಂದ ಎಲ್ಲವೂ ಕೂಡ ಗೊತ್ತವರು. ಸೊ ಅವ್ರು ಹೇಳ್ತಾರೋ ಅದೊಂದು ರುಚಿ ಬಂದ್ಬಿಟ್ರೆ ಮನುಷ್ಯ ಅದು ಕೂಡ ಸ್ಟಾರ್ಟ್ ಮಾಡ್ತಾರೆ. ಮನುಷ್ಯ ಇನ್ನೊಬ್ಬರನ್ನು ಇನ್ನೊಂದು ಕೊಂದು ಅವ್ರು ತಿನ್ನೋದು ಶುರು ಮಾಡ್ತಾರೆ. ಈ ಸಮಯ ಕೂಡ ಕಲಿಯುಗದಲ್ಲಿ ಆಗ್ತಾ ಇದೆಲ್ಲವೂ ಕೂಡ ಬರುತ್ತೆ ಆ ರೀತಿಯಲ್ಲಿ ಕೂಡ ಹೇಳ್ತಾರೆ. ಸರಿ, ಕಲಿಯುಗ ಹೋಗ್ತಾ ಏನು ಬೆಳೆಗಳು ಇರೋದಿಲ್ಲ, ಮಳೆ ಬರೋದಿಲ್ಲ, ಏನು ಧಾನ್ಯಗಳಿಲ್ಲ. ಸೊ ಹಾಗಾಗಿ ಅವ್ರ ಪ್ರಾಣಿಯೇ ನಮ್ಮ ಆಹಾರ ಆಗುತ್ತೆ, ಪ್ರಾಣಿಗಳೇ ಆಹಾರ ಆಗುತ್ತೆ. ಹಾಗೆ ನಮ್ಗೆ ಇದು ಯಾವ ಧಾನ್ಯಗಳು ಯಾವ ಸಿಗೋದಿಲ್ಲ. ಆದ್ರೆ ಅದು ಕೂಡ ಕಡಿಮೆ ಆದಾಗ ಏನ್ ಮಾಡ್ತಾರೆ ಮತ್ತೆ ಜನರು, ಒಬ್ರು ಇನ್ನೊಬ್ರನ್ನ ಕೊಂದು ಅವ್ರು ತಿಂತಾರೆ. ಈ ರೀತಿ ಕೂಡ ತುಂಬಾ ಹೆಚ್ಚಾಗುತ್ತೆ, ನರಭಕ್ಷಕರು ತುಂಬಾ ಹೆಚ್ಚಾಗುತ್ತೆ ಕಲಿಯುಗ ಆಗ್ತಾ. ಸೊ ಈ ರೀತಿ ಎಲ್ಲ ವಿವರಣೆ ನಾವು ಕೇಳ್ತೇವೆ. ಸೊ ಏನಿವೆ ಯಕ್ಷರು. ಸೊ ಯಕ್ಷರು ಯಕ್ಷ ರಾಕ್ಷಸರು ಇವರು ನಮಗಿಂತ ತುಂಬಾ ಶಕ್ತಿವಂತ ಜೀವಿಗಳು. ಸೊ ಇವರ ಬಗ್ಗೆ ನಾವು ಕೇಳೋದು ಭಾಗವತದಲ್ಲಿ, ಬೇರೆ ಕಡೆ ಧ್ರುವಮಹಾರಾಜರ ತಮ್ಮ, ಧರ್ಮರಾಜರ ಸಹೋದರ ಉತ್ತಮ, ಅವರನ್ನು ಒಮ್ಮೆ ಇವರು ಯಾರೋ ಯಕ್ಷರು ಕೊಲ್ತಾರೆ ಅಂತ ಕೇಳ್ತೇವೆ ನಾವು. ಯಾರೋ ಒಬ್ಬ ಯಕ್ಷ ಕೊಂದದ್ದು ಅವ್ರನ್ನ ಅಂತ. ಸೊ ಆಗ ಕೊಂದಾಗ ಧ್ರುವ ಮಹಾರಾಜರು ಎಷ್ಟು ಅವರು ತುಂಬಾ ದೊಡ್ಡ ಪರಾಕ್ರಮಿಗಳು, ತುಂಬಾ ದೊಡ್ಡ ಅವರು ಕೋಪದಿಂದ ನನ್ನ ಸಹೋದರನ್ನು ಈ ರೀತಿಯಲ್ಲಿ ಕೊಂದದ್ದು ಅಂತ ಆ ಯಕ್ಷ ವಂಶನೇ ನಾಶ ಮಾಡ್ಲಿಕ್ಕೆ ಬರ್ತಾರೆ ಒಂದು ಸಮಯಕ್ಕೆ, ಯಾರು ಧ್ರುವ ಮಹಾರಾಜರು. ಸೊ ನಂತರ ಮನು, ತನ್ನ ಅಜ್ಜ ಸ್ವಯಂಭವ ಮನು, ಅವರ ಒಂದು ಇಂಟರ್ವೆನ್ಷನ್, ಅವರ ಮಧ್ಯೆ ಬಂದು ಅವರು ನಿಲ್ಲಿಸ್ತಾರೆ. ನೀನು ಒಂದು ಏನೋ ಅವರು ಮಾಡಿದ, ಯಾರೋ ಒಬ್ಬ ಯಕ್ಷ ಮಾಡಿದ ತಪ್ಪಿಗೆ ಸಂಪೂರ್ಣ ವಂಶವನ್ನೇ ನಾಶ ಮಾಡೋದಲ್ಲ. ಯಾಕಂದ್ರೆ ಧ್ರುವ ಮಹಾರಾಜ ಅಷ್ಟು ಪರಾಕ್ರಮಿಗಳು. ನನ್ನ ತಮ್ಮನಿಗೆ ನ್ಯಾಯದ ಒಂದು ಅಧರ್ಮದ ರೀತಿಯಲ್ಲಿ ಅವರ ಸಾವು ಆಯ್ತು. ಸೊ ಹಾಗೆ ಆದ ಸೇಡಿಗೆ ಅವರು ಆ ರೀತಿಯಲ್ಲಿ ಒಂದು ಸಲ ಯಕ್ಷರ ಮೇಲೆ ಯುದ್ಧ ಮಾಡ್ತಾ ಇರ್ತಾರೆ ಧ್ರುವ ಮಹಾರಾಜರು. ಸೊ ಯಕ್ಷರ ಬಗ್ಗೆ ತುಂಬಾ ಕಡೆ ನಾವು ಈಗ ಮಹಾಭಾರತದಲ್ಲೂ ಕೇಳ್ತೇವೆ. ಯುಧಿಷ್ಠಿರ ಮಹಾರಾಜರು ಒಮ್ಮೊಮ್ಮೆ ಬಾಯಾರಿಕೆಯಿಂದ ಅವರ ಸಹೋದರರು ವನವಾಸದಲ್ಲಿದ್ದಾಗ ಅವರು ಕೂಡ ಯಾವುದೋ ಒಂದು ಸರೋವರದಲ್ಲಿ ಬಂದಾಗ ಅಲ್ಲೊಬ್ಬ ಯಕ್ಷ ಇದ್ದರು ಅಂತ ಕೇಳ್ತೇವೆ. ಯಕ್ಷ ಆಕ್ಚುಲಿ ಅದು ಯಮರಾಜರು ಯಕ್ಷನ ರೂಪದಲ್ಲಿ ಅಂತ ಹೇಳ್ತಾರೆ. ಸೊ ಅವರಿಗೆ ಬಂದು ಇಲ್ಲ, ಇದು ನನಗೆ ಸೇರಿದ್ದು, ನೀವು ನನ್ನ ಪ್ರಶ್ನೆಗಳಿಗೆ ನೀವು ಉತ್ತರಿಸಬೇಕು, ನೀವು ಉತ್ತರಿಸಿದ ಅಂದ್ರೆ ನಿಮಗೆ ನೀರು ಕುಡಿಯೋ ಅಧಿಕಾರವನ್ನು ನಾನು ಕೊಡೋದಿಲ್ಲ, ನಾನು ಅನುಮತಿ ಕೊಡೋದಿಲ್ಲ. ಅಲ್ಲೂ ಕೂಡ ಯಕ್ಷರ ಬಗ್ಗೆ ಕೇಳ್ತೇನೆ. ಸೊ ಕುಬೇರರು ಹೇಳೋದು ಯಕ್ಷ ರಾಜ ಅಂತ ಕೂಡ ಹೇಳ್ತಾರೆ. ಯಕ್ಷರಲ್ಲಿ ಯಾರು ಅವರ ನಿಯಂತ್ರಣದಲ್ಲಿದ್ದಾರೆ ಅವರಂತ ಕೇಳ್ತಾರೆ. ಸೊ ಇವರ ಅಸ್ತಿತ್ವ ಇದೆ. ಯಕ್ಷರು ಇವರು ತುಂಬಾ ಸೂಕ್ಷ್ಮ ಶರೀರದಲ್ಲಿ ಇರ್ತಾರೋ ಏನೋ ಅನ್ಸುತ್ತೆ, ನಮಗಷ್ಟು ಇದರಲ್ಲಿ ಇವರು ಕಾಣೋ ನಮ್ಗೆ ಅರ್ಹತೆ ಇಲ್ಲ. ಭೌತಿಕವಾಗಿ ಎಷ್ಟೋ ಕಾಣೋದಿಲ್ಲ ನಮ್ಗೆ. ಸೊ ಯಕ್ಷರ ಅಸ್ತಿತ್ವ ಅಷ್ಟು ಸುಲಭ ಅಲ್ಲ ನಮಗೆ ಕಾಣೋದಕ್ಕೆ, ಅವರ ತಿಳಿಯಲಿಕ್ಕೆ. ಮತ್ತೆ ಯಕ್ಷ ರಾಕ್ಷಸರು.
ಓಕೆ. ಸೊ ಯಾರಿಗಾದ್ರೂ ಪ್ರಶ್ನೆ ಇದ್ರೆ ಏನಾದ್ರು ಕೇಳ್ಬೋದು. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಇವತ್ತಿನ ಟಾಪಿಕ್ ಇದು ಪ್ರಶ್ನೆ ಇಲ್ಲ ಪ್ರಭುಜಿ. ಅಂದ್ರೆ ಜನರಲ್ ಆಗಿ ಏಕಾದಶಿ ದಿನ ಊರುಗಳನ್ನು ಮತ್ತು ಕೂದಲುಗಳನ್ನು ಕತ್ತರಿಸಬಾರದು ಅಂತ ಹೇಳ್ತಾರಲ್ರಿ, ಅದು ಪೌರಾಣಿಕ ಹಿನ್ನೆಲೆ ಏನಾದ್ರು ಇದೆಯಾ ಪ್ರಭುಜಿ? ಏಕಾದಶಿ ದಿವಸ ಉಗುರುಗಳನ್ನು ಮತ್ತು ಕೂದಲುಗಳನ್ನು ಕತ್ತರಿಸಬಾರದು. ಕೂದಲುಗಳನ್ನ ಹೌದು ಹೌದು ಪ್ರಭುಜಿ. ಓಕೆ. ಅಲ್ಲ, ಮೇನ್ ಆಗಿ ಏನಂದ್ರೆ ಏಕಾದಶಿ ದಿವಸ ನಾವು ಸಂಪೂರ್ಣ ಆಧ್ಯಾತ್ಮಿಕವಾಗಿ ನಮ್ಮ ಸಮಯವನ್ನು ನಾವು ಉಪಯೋಗಿಸ್ಬೇಕು ಅಂತ. ಆಧ್ಯಾತ್ಮಿಕವಾಗಿ ಅಂದ್ರೆ ನಾವು ಈ ದೇಹದ ಇದನ್ನೆಲ್ಲ ಚಟುವಟಿಕೆಗಳು ಕಡಿಮೆ ಮಾಡಬೇಕು. ಸೊ ಹಾಗೆ ಇವಾಗ ನಾವು ಶೇವಿಂಗ್ ಮಾಡೋದಾಗ್ಬೋದು, ಇನ್ನೊಂದಾಗ್ಬೋದು, ಇದೆಲ್ಲ ಕೂಡ ಸಮಯ. ಆ ದಿವಸ ನಾವು ಆದಷ್ಟು ಆಧ್ಯಾತ್ಮಿಕ ಭಕ್ತಿ ಕಾರ್ಯಗಳು ಮಾಡ್ಲಿಕ್ಕೆ ನಾವು ಇದರಿಂದ ಎಲ್ಲ ದೂರ ಇರಬೇಕು. ಒಂದು ಮುಖ್ಯ ಕಾರಣ. ಅದಕ್ಕೆ ಆಹಾರ ತಯಾರಿ ಮಾಡೋದು ಇದೆಲ್ಲಾನು ಕೂಡ ಇದು ಆದಷ್ಟು ನೀವು ಹಣ್ಣು ತರಕಾರಿ ಹಣ್ಣು ಡೈರೆಕ್ಟ್ ಆಗಿ ತಗೊಳ್ಳೋದು ಈ ರೀತಿಯಲ್ಲಿದ್ರೆ ಅದು ಕೂಡ ಜಾಸ್ತಿ ನಿಮ್ಗೆ ಸಮಯ, ಎಷ್ಟೋ ಸಮಯ ನಿಮ್ಗೆ ಸೇವ್ ಆಯ್ತು ನಿಮ್ಗೆ. ಸೊ ಉದ್ದೇಶ ಮುಖ್ಯವಾಗಿ ಆದಷ್ಟು ನೀವು ಭಗವಂತನ ಭಕ್ತಿ ಕಾರ್ಯಗಳಲ್ಲಿ ಮಗ್ನರಾಗಿ, ಭಗವಂತನ ನಾಮ ಜಪದಲ್ಲಿ ಮಗ್ನರಾಗಿ, ಭಗವಂತನ ಬಗ್ಗೆ ಶ್ರವಣ ಮಾಡೋದ್ರಲ್ಲಿ ಮಗ್ನರಾಗಿ. ಸೊ ಆ ರೀತಿಯಾಗಿ ಈ ಭೌತಿಕ ಚಟುವಟಿಕೆಗಳು ಆ ದಿವಸ ನಿಲ್ಲಿಸಿ ಅಂತ ಅಷ್ಟೇ. ಧನ್ಯವಾದಗಳು ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ.